ಮಂಗಳೂರು ನಗರದ ಪ್ರತಿಷ್ಠಿತವಾಗಿರುವಂತಹ ಖಾಸಗಿ ಹೋಟೆಲ್ನ ಈಜುಕೊಳವೊಂದರಲ್ಲಿ ಬ್ಯಾಂಕ್ ಅಧಿಕಾರಿಯೊಬ್ಬರ ಮೃತದೇಹ ಇಂದು ಪತ್ತೆಯಾಗಿದೆ. ಈ ಬಗ್ಗೆ ಪೊಲೀಸರು ಮಾಹಿತಿಯನ್ನು ನೀಡಿದ್ದಾರೆ. ಕೇರಳದ ತಿರುವನಂತಪುರಂ ನಿವಾಸಿ ಯೂನಿಯನ್ ಬ್ಯಾಂಕ್ ಅಧಿಕಾರಿ ಗೋಪು ಆರ್ ನಾಯರ್ ಅವರು ಈಜುಕೊಳದಲ್ಲಿ ಮೃತಪಟ್ಟಿದ್ದಾರೆ. ಇವರು ಭಾನುವಾರ ಮಂಗಳೂರಿಗೆ ಆಗಮಿಸಿ ಈ ಹೋಟೆಲ್ನಲ್ಲಿ ತಂಗಿದ್ದು ಸಂಜೆ 4ರ ವೇಳೆಗೆ ಹೋಟೆಲ್ ರೂಮ್ನಿಂದ ಹೊರ ಹೋಗಿದ್ದರು ಎನ್ನಲಾಗಿದೆ. ಈಜುಕೊಳದ 11 ಅಡಿ ಆಳದಲ್ಲಿದ್ದ ಗೋಪು ಆರ್ ನಾಯರ್ ಅವರ ಮೃತದೇಹವನ್ನ ಮುಳುಗು ತಜ್ಞರು ಹೊರತೆಗೆದಿದ್ದಾರೆ. ಹೋಟೆಲ್ ರೂಮ್ನಲ್ಲಿ ಮದ್ಯ ಸೇವಿಸಿ ಈಜುಕೊಳಕ್ಕೆ ಇಳಿದಿದ್ದು ಈಜುತ್ತಿರುವಾಗ ಮೇಲೆ ಬರಲು ಸಾಧ್ಯವಾಗದೆ ಗೋಪು ಆರ್ ನಾಯರ್ ಅವರು ಮುಳುಗಿ ಸಾವನ್ನಪ್ಪಿರುವಂತಹ ಶಂಕೆ ವ್ಯಕ್ತವಾಗಿದೆ. ರೂಮ್ನಲ್ಲಿ ಖಾಲಿ ಮದ್ಯ ಬಾಟಲಿ, ಫುಡ್ ಪತ್ತೆಯಾಗಿದೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. ಪಾಂಡೇಶ್ವರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ.